ನಗರದ ಕಾಲೇಜೊಂದರ ಶಿಕ್ಷಕಿಗೆ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡಿಕೊಂಡು ಹಂತ ಹಂತವಾಗಿ 2,20,000 ರೂಪಾಯಿ ಪಂಗನಾಮ ಹಾಕಿದ ಘಟನೆ ನಗರದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಕಾಲೇಜೊಂದರಲ್ಲಿ ಉಪನ್ಯಾಸಕಿಯಾಗಿದ್ದು 2 ಖಾಸಗಿ ಬ್ಯಾಂಕ್ಗಳಲ್ಲಿ ಖಾತೆಯನ್ನ ಇವರು ಹೊಂದಿದ್ರು. ಈಕೆ ಹೆಸರಿನಲ್ಲಿ ಅವರ ಅಣ್ಣ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲ್ ಒಂದನ್ನು ತೆರೆದಿದ್ರು. ಅದರ ಮುಖೇನ ಅನಿಲ್ ಚಂದ್ರ ಎಂಬ ಆತನೊಂದಿಗೆ ಪರಿಚಯವಾಗಿತ್ತು. ಈ ವೇಳೆ ಆತ ತಾನು ಬೆಲ್ಜಿಯಂನಲ್ಲಿ ವಾಸಿಸುತ್ತಿರುವುದಾಗಿ ತಿಳಿಸಿದ್ದಾನೆ. ಫೆಬ್ರವರಿ 23ರಂದು ಕರೆ ಮಾಡಿ ಜೈಪುರದಲ್ಲಿರುವ ಸಂಬಂಧಿಕರೊಬ್ಬರು ಆರೋಗ್ಯ ಸ್ಥಿತಿಯ ಗಂಭೀರವಾಗಿದೆ, ತುರ್ತಾಗಿ 1,20,000 ರೂಪಾಯಿ ಕಳುಹಿಸಿಕೊಡುವಂತೆ ಕೇಳಿಕೊಂಡಿದ್ದಾನೆ. ಅನಿಲ್ ಚಂದ್ರ ಅವರ ಮಾತನ್ನು ನಂಬಿ ಆತನು ನೀಡಿದ ಡಾಕ್ಟರ್ ಸಲೀಂ ಅಲಿ ಎಂಬಾತನಿಗೆ 1,20,000 ರೂಪಾಯಿ ಹಣವನ್ನು ವರ್ಗಾಯಿಸಲಾಗಿದೆ. ಮರುದಿನ ಮತ್ತೆ 1 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾನೆ. ಆಗಲೂ 1 ಲಕ್ಷ ಹಣವನ್ನು ವರ್ಗಾಯಿಸಿದ್ದಾರೆ. ಫೆಬ್ರವರಿ 26ರಂದು ಅನಿಲ್ ಭಾರತಕ್ಕೆ ಬರುವುದಾಗಿ ತಿಳಿಸಿದ್ದಾನೆ. 26ರಂದು ಬೆಳಿಗ್ಗೆ 9:30ಕ್ಕೆ ಈಕೆಗೆ ಮೊಬೈಲ್ನಿಂದ ವ್ಯಕ್ತಿಯೊಬ್ಬರು ಕರೆ ಮಾಡಿ ಅನಿಲ್ ಚಂದ್ರ ಅವರು ಎಲ್ಲೋ ಟ್ಯಾಕ್ಸ್ ಸರ್ಟಿಫಿಕೇಟ್ ಇಲ್ಲದೆ ಕಸ್ಟಮ್ಸ್ನವರ ಕೈಯಲ್ಲಿ ಸಿಕ್ಕಿಕೊಂಡಿದ್ದಾರೆ, ಅವರನ್ನು ಬಿಡಿಸಲು 1,15,000 ರೂಪಾಯಿ ಕಳುಹಿಸಿಕೊಡುವಂತೆ ಕೇಳಿಕೊಂಡಿದ್ದಾರೆ. ಆಗ ಉಪನ್ಯಾಸಕಿಗೆ ಇದೊಂದು ವಂಚನೆ ಎಂದು ತಿಳಿದು ಹಣ ಕೊಡುವುದಿಲ್ಲವೆಂದು ತಿಳಿಸಿದ್ದಾರೆ. ಸದ್ಯ ಈ ಬಗ್ಗೆ ನಗರದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.